ಕೇಂದ್ರ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ಕಾಯ್ದೆ ಹಿಂಪಡೆದಿರುವುದು ದೇಶದ ರೈತರ ಗೆಲುವು ಮಾತ್ರವಲ್ಲ, ಇದು ಪ್ರಜಾಪ್ರಭುತ್ವದ ಗೆಲುವು. 1 ವರ್ಷ 2 ತಿಂಗಳು ರೈತರ ಹೋರಾಟದ ಬಳಿಕ ಕೇಂದ್ರ ಸರ್ಕಾರ ಕಾಯ್ದೆ ಹಿಂಪಡೆದಿದೆ. ಈ ಪ್ರತಿಭಟನೆಯ ವೇಳೆ ತೀರಿ ಹೋದ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕು ಮತ್ತು ದೇಶದ ರೈತರಲ್ಲಿ ಕ್ಷಮೆಯನ್ನ ಯಾಚಿಸಬೇಕು ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ರೈತರ ಹೋರಾಟ ಇತಿಹಾಸದ ಪುಸ್ತಕದಲ್ಲಿ ಬರೆದಿಡುವಂತಹದ್ದು. ರೈತರ ಶಕ್ತಿ ಪ್ರದರ್ಶನವಾಗಿದೆ, ಪ್ರಜಾಪ್ರಭುತ್ವದ ಗೆಲುವಾಗಿದೆ. ಜನಾಂದೋಲನದ ಮುಂದೆ ಸರ್ವಾಧಿಕಾರ ಮಂಡಿಯೂರಿದೆ. ಅಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಇಂದು ಸರ್ವಾಧಿಕಾರದ ವಿರುದ್ಧ ಹೋರಾಟ. ಈ ಹೋರಾಟದಲ್ಲಿ ತೀರಿ ಹೋದ ರೈತರಿಗೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಮತ್ತು ದೇಶದ ರೈತರಲ್ಲಿ ಕ್ಷಮೆಯನ್ನ ಯಾಚಿಸಬೇಕು. ಈ ಅವಧಿಯಲ್ಲಿ ಶ್ರೀಮಂತರು ಮಾಡಿದ ಲಾಭ ಎಷ್ಟು ಎಂದು ಸರ್ಕಾರ ಜನರೆದುರು ಮಾಹಿತಿಯನ್ನ ಬಹಿರಂಗಗೊಳಿಸಬೇಕು ಎಂದು ಹೇಳಿದರು. ಇದು ಐತಿಹಾಸಿಕವಾದ ಅವರ ಹೋರಾಟ. ಭವಿಷ್ಯದ ಇತಿಹಾಸದ ಪುಸ್ತಕದಲ್ಲಿ ಬರೆಯುವಂಥ ಘಟನೆ ಆಗ್ತದೆ. ಪ್ರಜಾಪ್ರಭುತ್ವದ ಮುಖವಾಡದಲ್ಲಿ ಸರ್ವಾಧಿಕಾರಿಗಳು ಇವತ್ತು ಆಳ್ತ ನಡೆಸುವಾಗ ಕೆಲವರ ಸ್ವಪ್ರತಿಷ್ಠೆ, ರೈತರ ನಿರ್ಲಕ್ಷ್ಯ ಮತ್ತು ಆ ಅಧಿಕಾರದ ಅಹಂ ಏನಿದೆಯಲ್ಲ, ಇದರಿಂದಾಗಿ ಯಾವ ಪರಿಸ್ಥಿತಿ ದೇಶಕ್ಕೆ ಬರ್ತದೆ ಮತ್ತು ಇದನ್ನೆಲ್ಲ ಎದುರಿಸಿದ ದೇಶ ರೈತರು ಇವತ್ತು ಪ್ರತಿಭಟನೆ ಮಾಡಿಕೊಂಡು ಅವರನ್ನು ಡೆಲ್ಲಿಗೆ ಬರುವಾಗ ರಸ್ತೆಯನ್ನು ಅಗೆದು ಹಾಕಿ ಅವ್ರಿಗೆ ಟಿಯರ್ ಗ್ಯಾಸ್ ಇವತ್ತು ನಮ್ಮ ಬುಲೆಟನ್ನು ಬಿಟ್ಟುಕೊಂಡು ಕೆಲವರ ಮೇಲೆ ಕಾರನ್ನು ಚಲಾಯಿಸಿ ರೈತರು ಹೋರಾಟ ಮಾಡುವಾಗ ಅವರನ್ನು ಕೊಂದು ಬಹಳಷ್ಟು ಹಸಿವಿನಲ್ಲಿ ಸಾಯುವಂಥ ಪರಿಸ್ಥಿತಿ. ಈ ಚಳಿಗಾಲದಲ್ಲಿ ಕೂಡ ಹೋರಾಟ ಇವತ್ತು ಬಿಡಲಿಲ್ಲ. ವಯಸ್ಸಾದ ತಾಯಿ ಮತ್ತು 2 ತಿಂಗಳ ಮಕ್ಕಳನ್ನು ಇಟ್ಕೊಂಡು ಹೋರಾಟ ಮಾಡಿದಂಥ ಸನ್ನಿವೇಶ ಮತ್ತು ಅವರನ್ನು ವಿದೇಶಿ ಕೈಗಳ ಕೈವಾಡ, ದೇಶದ್ರೋಹಿಗಳು, ಖಾಲಿಸ್ತಾನ ಬೆಂಬಲ, ವಿದೇಶದ ದಲಾಳಿಗಳು, ಇದೆಲ್ಲ ಬಹಳಷ್ಟು ಆರೋಪ ಅವಮಾನ ಮಾಡಿ ಎಲ್ಲನೂ ಕೂಡ ಸಹಿಸಿ ಇವತ್ತು ಕೇಂದ್ರ ಸರ್ಕಾರದನ್ನು ಮಂಡಿಯೂರಿಸಿದಂಥ ಶಕ್ತಿ ರೈತರಿಗೆ ಬಂದಿದ್ದರೆ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ, BR ಅಂಬೇಡ್ಕರ್ ಸಂವಿಧಾನದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.